ನಮಸ್ಕಾರ ವೀಕ್ಷಕರೇ, ಯುಕೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರಾವಣಿ. ದೇಶದ ಉದ್ಧಾರಕ್ಕೆ ಸಂಸ್ಕೃತಿ ಮುಖ್ಯ. ಜಳಕಿ ಸಮೀಪದ ಪತ್ಕುಂಕಿ ಗ್ರಾಮದಲ್ಲಿ ಶಿವಬಸವ ಜಯಂತಿ ಲಕ್ಷ ದೀಪೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ. ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯ, ಶ್ರೀ ಪಂಚಾಕ್ಷರಿ ಶಿವಾಚಾರ್ಯ, ಮಾತುಶ್ರೀ ವಿದ್ಯಾತಾಯಿ, ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾರಾಜರು ಸಹಯೋಗದಲ್ಲಿ ಜಂಗಮರಿಗೆ ಅಯ್ಯಚಾರಿ ದೀಕ್ಷೆ ನೀಡುವುದರೊಂದಿಗೆ ಸಕಲ ಸಾಂಪ್ರದಾಯಿಕ ರೀತಿಯಲ್ಲಿ ನೆರವೇರಿಸಲಾಯಿತು. ಶಿವಬಸವ ಜಯಂತಿ ನಿಮಿತ್ತ ಕೇಂದ್ರ ಬಿಂದುವಾಗಿ ಹಿಂದೂ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿ ಮಹತ್ವ ಮತ್ತು ಯುವ ಪೀಳಿಗೆಗೆ ಭಾರತೀಯ ಸಾಂಪ್ರದಾಯಿಕತೆ ಭಾಷಣ ಮೂಲಕ ತಿಳಿಸಲು ಜಳಕಿ ಗ್ರಾಮದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ ಕಾಪ್ಸೆರವರ ಕರೆಗೆ ಓಗೊಟ್ಟ ಕುಮಾರಿ ಚೈತ್ರಾ ಕುಂದಾಪುರ್ ಇವರಿಗೆ ಜಳಕಿ ಗ್ರಾಮದಿಂದ ಕೆಕೆ ಡೆವಲಪರ್ಸ್ ರಸ್ತೆಯಿಂದ ಬತ್ಕುಂಕಿ ಗ್ರಾಮದವರೆಗೆ ಬೈಕ್ ರ್ಯಾಲಿ ಮುಖಾಂತರ ಪೊಲೀಸ್ ಪಹರೆಯಲ್ಲಿ ಸುಮಾರು 16 ಕಿಲೋಮೀಟರ್ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ರಾಘವೇಂದ್ರ ಕಾಪ್ಸೆ ಮಾತನಾಡಿ, ನಮ್ಮ ದೇಶ ಸಾಂಪ್ರದಾಯಿಕತೆಯ ತಳಪಾಯ. ಆದರೆ ನಮ್ಮ ದೇಶದಲ್ಲಿ ನಾನು ಮೇಲು ನೀನು ಕೀಳು ಎನ್ನುವ ಭಾವನೆ ನಮ್ಮನ್ನು ಹಿಂದಿಕ್ಕಿದೆ. ನಾವುಗಳು ದಿನಾಲೂ ಆ ಜಾತಿ ಈ ಜಾತಿ ಎಂದು ಹೊಡೆದಾಡುವುದಕ್ಕಿಂತ ಮೊದಲು ಮಾನವ ಜಾತಿಯಾಗಿ ವಿಚಾರಿಸಿದಾಗ ಮಾತ್ರ ದೇಶ ಉದ್ಧಾರವಾಗಲು ಸಾಧ್ಯ. ಹಿಂದೆ ರಾಮಾಯಣ ಮಹಾಭಾರತಗಳಂತಹ ಪುರಾಣಗಳನ್ನು ನಿರ್ಮಿಸಿದವರು ಯಾವ ಉಚ್ಚ ಜಾತಿಯವರಲ್ಲ, ಅವರು ಕೆಳಜಾತಿಯವರೇ. ಆದರೆ ಅದನ್ನು ಇತ್ತ ನಾವುಗಳು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡುತ್ತೇವೆ. ಆದರೆ ನಮ್ಮ ಆತ್ಮೀಯರನ್ನ ಮನೆಯ ಹೊರಗೆ ಇದೆಂಥ ನ್ಯಾಯ ಎಂದು ಮನವರಿಕೆ ಮಾಡಿದರು. ನಾನು ಹಿಂದೂ ನೀನು ಮುಸ್ಲಿಂ ಎಂಬ ಭಾವನೆಯನ್ನು ತೆಗೆದುಹಾಕಿ ಮೊದಲು ನಾವು ಭಾರತೀಯರು ಎಂದು ಅರಿವು ಮೂಡಲಿ. ಅಂದಾಗ ನಮ್ಮ ದೇಶ ಉದ್ಧಾರ. ಎಲ್ಲ ದೇಶಗಳಿಗಿಂತ ನಮ್ಮ ದೇಶದಲ್ಲಿ ಆಹಾರ, ಸಂಪತ್ತು, ವಾತಾವರಣ ಎಲ್ಲವೂ ಹೆಚ್ಚಾಗಿದೆ. ಆದರೆ ನಾವುಗಳು ಮಾತ್ರ ಬಡವರು. ಕಾರಣ ನಮ್ಮಲ್ಲಿರುವಂತಹ ಕೊಳಕು ಬುದ್ಧಿ. ಮೊದಲು ನಮ್ಮನ್ನು ಹೊಡೆದಾಳುವ ರಾಜಕಾರಣಿಗಳ ಬೆನ್ನಟ್ಟುವ ಚಟ ನಮ್ಮಿಂದ ದೂರಾಗಲಿ. ತಂದೆ ತಾಯಿ ಮೊದಲ ಪಾಠಶಾಲೆ. ಆದರೆ ಇಲ್ಲಿ ಅದು ನಡೀತಾ ಇಲ್ಲ. ಮನೆಯಲ್ಲಿ ನಾವುಗಳು ಯಾವ ರೀತಿ ಪಾಠ ಕಲಿಸಬೇಕೆಂಬ ಅರಿವು ನಮಗಿಲ್ಲ. ನಮ್ಮ ಮಕ್ಕಳಿಗೆ ಬೆಳಗಿನ ಜಾವದಲ್ಲಿ ಪೂಜೆ ಪುನಸ್ಕಾರ, ಸಂಜೆ ದೇವರ ಆರಾಧನೆ, ಅಣ್ಣ ತಮ್ಮ ತಂದೆ ತಾಯಿ ಎನ್ನುವ ಭಾವನೆ ಮೂಡಿಸಿದಾಗ ದೇಶದ ಉದ್ಧಾರ ಸಾಧ್ಯ. ನಾವುಗಳು ಕಲಿಸೋ ಪಾಠ ಮಕ್ಕಳ ಮುಂದಿನ ಜೀವನ, ದೇಶದ ಭವಿಷ್ಯ, ಹಣೆ ಬರಹಕ್ಕೆ ಯಾರು ಹೊಣೆ ಎಂದು ಕುಳಿತರೆ ಆಗದು. ನಾವು ದುಡಿದಾಗ ಮಾತ್ರ ನಮ್ಮ ಹೊಟ್ಟೆ ತುಂಬಲು ಸಾಧ್ಯ. ಹಾಗೆ ನಾವು ಸಂಸ್ಕೃತಿ ಕಲಿಸಿದಾಗ ಮಾತ್ರ ನಮ್ಮ ಯುವಕರು ಸುಧಾರಿಸಲು ಸಾಧ್ಯ. ಪ್ರತಿಯೊಂದು ಮನೆಗೆ ರಾಘವೇಂದ್ರಂತಹ ಯುವಕ ಹುಟ್ಟಿದರೆ ದೇಶದ ಉದ್ಧಾರ ಸಾಧ್ಯ ಎಂದು ಚೈತ್ರಾ ಕುಂದಾಪುರ್ ಮಾತನಾಡಿ ಸಂಸ್ಕೃತಿಯ ತಿಳುವಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗುರುಸ್ಥಾನ ಹಿರೇಮಠ್, ಶಿರ್ಷಾಡ್ಯ ಶ್ರೀ ಮುರುಗೇಂದ್ರ ಶಿವಾಚಾರ್ಯರು ಹಿತವಚನಗಳು ನುಡಿದರು. ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ದಯಾಸಾಗರ್ ಪಾಟೀಲ್, ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಕಾಸುಗೌಡ್ ಬೀರಾದಾರ್, ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಗಳು ರವಿಕಾಂತ್ ಬಗಲಿ, ಬಾಪುರಾಯ್ ಗೌಡ್ ಲೋನಿ, ಶಿವಾನಂದ್ ಬಯಗೇಡಿ, ರಾಹುಲ್ ಹಿರೇಮಠ್, ರಾಜಶೇಖರ್ ಪಾಡೆ, ಶಾಂತು ಕುಂಬಾರ್ ಹಾಗೂ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಸಿದ್ದಯ್ಯ ಹಿರೇಮಠ್, ಯುಕೆ ನ್ಯೂಸ್ ಕನ್ನಡ, ಜಳಕಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಯುಕೆ ನ್ಯೂಸ್ ಕನ್ನಡ. ಇದು ಬದಲಾವಣೆಯ ಹೊಸ ಹೆಜ್ಜೆ. ಪೂಜ್ಯ ಸ್ವಾಮೀಜಿಗಳಿದ್ದಾರೆ ಮತ್ತು ಸಾಕಷ್ಟು ಮಂದಿ ಹಿರಿಯರಿದ್ದಾರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಸಮಸ್ತ ಹಿಂದೂ ಸಮಾಜ ಇದೆ. ಅವರೆಲ್ಲರಿಗೂ ಕೂಡ ಅವರಿವರನ್ನದೇ ಒಂದೇ ಮಾತಿನಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ವಿಜಯಪುರ ಜಿಲ್ಲೆ ನನಗೆ ಹೊಸದಲ್ಲ. ವಿಜಯಪುರ ಜಿಲ್ಲೆ ನಾನು ಆಗಾಗ ಬರ್ತಾ ಇರ್ತೇನೆ. ಆದ್ರೆ ಮೊದಲ ಬಾರಿ ಬದಗುಣಿಕೆ ಗ್ರಾಮಕ್ಕೆ ಬಂದಿದ್ದೇನೆ. ನಾನು ಈ ಊರಿನ ಹೆಸರು ಕೇಳಿದ್ದೆ ಮೊದಲನೇ ಸಲ. ಯಾಕಂತ ಕೇಳಿದ್ರೆ ಬಹಳ ವಿಶೇಷವಾಗಿರುವಂತ ಹೆಸರು. ಮೂರು ಸಲ ಉಚ್ಚಾರ ಮಾಡಿದ್ದೆ ಊರಿನ ಹೆಸರು ಹೇಳೋದಕ್ಕೆ. ಇರ್ಬೋದಪ್ಪ ಈ ಊರಿನ ಅಂತ. ಮತ್ ಬಹಳ ಜನ ಹೇಳಿದ್ರೆ ಪುಟ್ಟ ಗ್ರಾಮ ನಮ್ದು ಅಂತ. ಆದ್ರೆ ಒಂದ್ ಖುಷಿ ಇದೆ ನನಗೆ, ಈ ಊರು ಚಿಕ್ಕದಿರಬಹುದು ಬಂಧುಗಳೇ, ಆದ್ರೆ ಧರ್ಮದ ಬಗೆಗಿನ ಬದ್ಧತೆ ಈ ಊರಿನ ಜನತೆಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನೋದಕ್ಕೆ ಈ ಊರಿನಲ್ಲಿ ಸೇರಿರ್ತಕ್ಕಂಥ ತಾಯಂದ್ರ ಸಾಕ್ಷಿ ಅಂತ ನಾನು ಪರಿಭಾವಿಸ್ತೇನೆ. ಯಾಕಂದ್ರೆ ವೇದಿಕೆಯ ಮೇಲ್ಗಡೆ ನಾನು ಮತ್ತು ಮಾತಾಜಿ ಇಬ್ಬರೇ ಹೆಣ್ಮಕ್ಳಿದ್ದೇವೆ, ಜಾಸ್ತಿ ಜನ ಇಲ್ಲ. ಇದೇನು ಹೊಸದಲ್ಲ ನಮಗೆ. ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬಳೇ ಇರ್ತೇನೆ. ನಾನು ಹೋಗುವ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಅನುಪಾತಗಳ ವಿಚಾರಕ್ಕೆ ಬಂದಾಗ ನನ್ನ ಸಂಖ್ಯೆ ಕಡಿಮೆ ಅಂತ ಬಹಳ ಬಾರಿ ನಾವು ನೊಂದುಕೊಳ್ಳೋದಿದೆ. ಆದ್ರೆ ಮೊದಲನೇ ಬಾರಿ ಬದಗುಣಿಕೆ ಗ್ರಾಮ ಗಂಡಸರಿಗಿಂತ ನಮ್ ಜಾಸ್ತಿ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಈ ಊರಿನ ತಾಯಂದ್ರು. ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ತಾಯಂದ್ರು ಈ ಬರಿಯಲ್ಲಿ ಕೂತ್ಕೊಳ್ಬಹುದು, ಇಷ್ಟು ಶ್ರದ್ಧೆಯಿಂದ ಕೂತ್ಕೊಳ್ಬಹುದು ಅಂತ. 5:15 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂತ ಬಹುತೇಕ ಪ್ರಚಾರಗಳಾಗಿತ್ತು. ಈಗ 10 ಗಂಟೆ 8 ಆಗ್ತಾ ಬಂತು. ತಾಯಂದ್ರ ಧಾರಾವಾಹಿಗಳು
ನಿಮ್ಮೆಲ್ಲರ ಧಾರಾವಾಹಿಯನ್ನು ಬಿಟ್ಟು ಬಂದಿದ್ದೀರಿ ಅಂತಂದ್ರೆ ಧರ್ಮ ಬದ್ಧತೆ ನಿಮ್ಮ ಮನಸ್ಸಿನಲ್ಲಿದೆ ಅಂತ ನಾನು ಪರಿಭಾವಿಸ್ತೇನೆ. ನನಗೆ ಖುಷಿ ಇದೆ. ಆ ಬದ್ಧತೆಗೆ ನಾನು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮುಂದಿನ ಬಾರಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡ್ತೇನೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಧರ್ಮ ಜಾಗೃತಿಯ ಕಾರ್ಯಕ್ರಮಕ್ಕೆ ಬರೋದೇ ಬಹಳ ಕಷ್ಟ. 100 ಕಾರ್ಯಕ್ರಮ ಮಾಡಿದ್ರೆ 10 ಕಾರ್ಯಕ್ರಮಕ್ಕೆ ಮಾತ್ರ ಹೆಣ್ಣು ಮಕ್ಕಳು ಬರ್ತಾರೆ. ಹಾಗಾಗಿ ಬಂದಾಗ ಅವ್ರಿಗೆ ಕುರ್ಚಿ ಬಿಟ್ಕೊಡುವ ಕೆಲಸನಾದ್ರೂ ಕನಿಷ್ಠ ಮಟ್ಟ ನೀವು ಮಾಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ನಾವೆಲ್ಲ ಲಕ್ಷ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೇವೆ. ಏನ್ ಲಕ್ಷ ದೀಪೋತ್ಸವ ಅಂತಂದ್ರೆ ನಾವೆಲ್ಲ ಭಾವಿಸ್ತೇವೆ ದೀಪಕ್ಕೆ ಎಣ್ಣೆ ಹಚ್ಚಿ ಬತ್ತಿ ಹಚ್ಚಿ ಏನೋ ಬೆಂಕಿ ಹಿಡಿಸ್ಬಿಟ್ರೆ ಅಲ್ಲೊಂದು ದೀಪ ಹುಟ್ಟುಕೊಳ್ಳುತ್ತೆ ಅಂತ. ನಿಜಕ್ಕೂ ದೀಪೋತ್ಸವ ಅಂತಂದ್ರೆ ಎಣ್ಣೆ ಬತ್ತಿಗಳಲ್ಲಿ ಹಚ್ಚೋದಲ್ಲ. ನಿಜವಾದ ದೀಪೋತ್ಸವ ಆರಂಭ ಆಗೋದು, ನಿಜವಾದ ದೀಪೋತ್ಸವಕ್ಕೆ ಮೌಲ್ಯ ಬರೋದು ನಮ್ಮ ಹೃದಯ ಅನ್ನುವ ದೀಪಕ್ಕೆ ನಾವು ಭಕ್ತಿ ಅನ್ನುವ ಬತ್ತಿ ಹಚ್ತೇವಲ್ಲ, ಆ ಭಕ್ತಿ ಅನ್ನುವ ಬತ್ತಿಯಿಂದ ಮಾತ್ರ ಬೆಳಗುವ ದೀಪ ನಿಜವಾದ ಲಕ್ಷ ದೀಪೋತ್ಸವ ಆಗತ್ತೆ. ಹಾಗಾಗಿ ನೀವು ಅಲ್ಲಿ ಎಷ್ಟು ದೀಪ ಇಟ್ಟಿದ್ದಾರೆ ಅಂತ ಲಕ್ಷ ಆಯ್ತಾ ಅಂತ ಸಂಖ್ಯೆ ಮಾಡೋದಲ್ಲ. ಕೊರೋನಾ ಎಂಬ ಮಹಾಮಾರಿ ಒಂದು ತೊಲಗುವಂತಹ ಸ್ಥಿತಿಯಲ್ಲಿದೆ. ವಿಶೇಷವಾಗಿ ಬದಮುಣಿಕೆ ಗ್ರಾಮದಲ್ಲಿ ಬಹಳಷ್ಟು ಜನ, ಸುಮಾರು ನಾನು ಕೇಳಲ್ಪಟ್ಟೆ ಒಂದು 100 ಜನ ಕೊರೋನಾ ಮಹಾಮಾರಿಯಿಂದ ಅಸುನೀಗಿದ್ರು. ನನ್ನ ಆತ್ಮೀಯ ಹಿರಿಯರಾದಂತಹ ನಮ್ಮ ಗೌಡ್ರು, ಹಲವಾರು ಹಿರಿಯರು ಈ ಊರಿನಲ್ಲಿ ಯುವಕರು ಕೊರೋನಾದಿಂದ ತೀರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನೆಸ್ಕೋಬೇಕಾಗುತ್ತೆ. ಇವತ್ತ ಹಮ್ಮಿಕೊಂಡಿರುವಂತಹ ಈ ದೀಪೋತ್ಸವ ಕಾರ್ಯಕ್ರಮದ ಎಲ್ಲ ಸಂಘಟನೆಕಾರರು ಬಹಳ ಅಚ್ಚುಕಟ್ಟಿನಿಂದ ಈ ವ್ಯವಸ್ಥೆಯನ್ನ, ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಜನ ಮುಖಂಡರುಗಳು, ಸ್ವಾಮೀಜಿಯವರು, ವಿಶೇಷವಾಗಿ ಚೈತ್ರ ಕುಂದಾಪುರ ಅವರ ಮಾತುಗಳನ್ನು ನಾವು ಕೇಳಲೇಬೇಕು. ದೇಶ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಧರ್ಮದ ಮಹತ್ವವೇನು, ಧರ್ಮವನ್ನು ನಾವು ಕಾಪಾಡಿದ್ರೆ ಹೇಗೆ ನಮ್ಮನ್ನು ಧರ್ಮ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಮನಸ್ಸಿಗೆ ಮುಟ್ಟುವಂತೆ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ ಬಸವೇಶ್ವರನ ಸ್ಮರಿಸಿ ಈ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಇತಿಹಾಸವಿದೆ. ಸನಾತನ ಸಂಸ್ಕೃತಿ ಇದು ನಮ್ಮ ಒಂದು ನವ ಭಾರತ ನಿರ್ಮಾಣ ಮಾಡಲಿಕ್ಕೆ ಒಂದು ಬಹಳ ಶಕ್ತಿ ತುಂಬುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾನು ಬಹಳ ಹೆಮ್ಮೆ ಎನಿಸುತ್ತೇನೆ ಬಂಧುಗಳೇ. ಏಕೆಂದರೆ ಭಕ್ತಿ ಭಾವ, ನಡೆ ನುಡಿ, ಸಂಸ್ಕಾರ, ವಿಚಾರ ಇರೋದ್ರಿಂದ ಮನುಷ್ಯನಲ್ಲಿ ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆಯ ಮಾನವನಾಗಿ ಬದಲಿಕ್ಕೆ ಸಾಧ್ಯ ಆಗ್ತದ. ಅದೆಲ್ಲ ಆಗ್ಬೇಕಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ಆಗಲೇಬೇಕು. ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತುಗಳು ನೆನಪಾಗ್ತದ. ಸಮಾಜದಲ್ಲಿ ಉತ್ತಮನಾಗು, ಉಪಕಾರಿಯಾಗು, ಬಿ ಗುಡ್ ಡೂ ಗುಡ್ ಅಂತ. ನಮ್ಮ ಹಿಂದೂ ಧರ್ಮ ಇಡೀ ಜಗತ್ತು ಒಂದು ಕುಟುಂಬವನ್ನು, ಸಾರವನ್ನು, ಸಂದೇಶವನ್ನು ತೋರಿದೆ. ನಮ್ಮ ದೇಶದಲ್ಲಿ ಸಾಕಷ್ಟು ಸಾವಿರಾರು ಲಕ್ಷ ದೇವಸ್ಥಾನಗಳಿವೆ. ಆ ದೇವಸ್ಥಾನಗಳಲ್ಲಿ ಸುತ್ತಮುತ್ತ ಎಲ್ಲ ಎಷ್ಟೋ ಬಡ ಕುಟುಂಬಗಳು ತಮ್ಮ ಬದುಕವನ್ನೇ ಕಟ್ಕೊತಾವ. ಅಂತ ಸಂಸ್ಕೃತಿ ನಮ್ಮದು. ಬಹಳ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ಈ ಭಾಗದಲ್ಲಿ ಕೆಲವು 20 ದಿನಗಳ ಹಿಂದೆ ಬೆನಕನಹಳ್ಳಿ ಒಂದು ಗ್ರಾಮದಲ್ಲಿ 1 ಲಕ್ಷ ಕೋಟಿ ಜಪಯಜ್ಞೆ ಕಾರ್ಯಕ್ರಮ ನಡೀತು. ಈ ವೇದಿಕೆ ಮೇಲೆ ಹೆಸರಾದ ಎಲ್ಲ ಹಿರಿಯರು ಆ ಕಾರ್ಯಕ್ರಮ ಪಕ್ಷಾತೀತವಾಗಿ ಅತ್ಯಂತ ಬಹಳ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿ ಈ ನಮ್ಮ ದೇಶದ ಸಮೃದ್ಧಿಗೋಸ್ಕರ ಅಂತ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಬಹಳ ಖುಷಿ ಅನಿಸ್ತದ. ಲೋಕ ಕಲ್ಯಾಣಕ್ಕೆ